ದೇವರ ಸೇವಕ ಸ್ವಾಮಿ ರೇಮನ್ ಫ್ರಾನ್ಸಿಸ್ ಕಮಿಲ್ಲಸ್ ಮಸ್ಕರೇನಸ್ ನಮಗೆ ದಾರಿದೀಪ. ದೇವರ ಸೇವಕ ಸ್ವಾಮಿ ರೇಮನ್ ಫ್ರಾನ್ಸಿಸ್ ಕಮಿಲ್ಲಸ್ ಮಸ್ಕರೇನಸ್ ರವರು ನಮಗೆ ಎಲ್ಲರಿಗೂ ದಾರಿದೀಪ. ಒಳಿತು ಮಾಡು ಮನುಷ್ಯ, ನೀನು ಜೀವಿಸುವುದು 3 ನಿಮಿಷ. ಒಳಿತು ಮಾಡು ಮನುಷ್ಯ, ನೀನು ಜೀವಿಸುವುದು ಬರೀ 3 ನಿಮಿಷ. ಇನ್ನೊಂದು ಕೇಳಿದ ಮಾತು ಈ ರೀತಿ ಇದೆ: ಪರಿಶ್ರಮಕ್ಕೆ ಇನ್ನೊಂದು ಹೆಸರು ಇರುವೆ. ಒಂದು ವೇಳೆ ಪರಿಶ್ರಮ ಮಾಡದೇ ಇದ್ದಲ್ಲಿ ನೀನು ಇದ್ದಲ್ಲೇ ಇರುವೆ. ಬಹಳ ಅರ್ಥಭರಿತ. ಅಂತ ಒಂದು ಮಹಾನ್ ವ್ಯಕ್ತಿ ಬಹಳ ಒಂದು ಪರಿಶ್ರಮವನ್ನು ಮಾಡಿ ಲೋಕಕ್ಕೆ, ಸಕಲ ಜನರಿಗೆ ಒಂದು ದಾರಿದೀಪವಾಗಿದ್ದಾರೆ ನಮ್ಮ ದೇವರ ಸೇವಕರು. ಅವರ ವಿಚಾರವಾಗಿ ಕೆಲವೊಂದು ವಿಷಯಗಳನ್ನು ತಿಳಿಯಲು ಪ್ರಯತ್ನಿಸೋಣ. ಪವಿತ್ರ ಗ್ರಂಥ, ಪವಿತ್ರ ಬೈಬಲ್ ಹೇಳುತ್ತಾ ಇದೆ, ಕೀರ್ತನೆ 90 ವಾಕ್ಯ 10, ನಮ್ಮ ಆಯುಷ್ಕಾಲ 70 ವರ್ಷ. ಒಂದು ವೇಳೆ ಸ್ವಲ್ಪ ಗಟ್ಟಿಮುಟ್ಟಾಗಿ ಇದ್ದರೆ, ಹೆಚ್ಚಾಗಿದ್ದಲ್ಲಿ ಬಲ 80 ವರ್ಷ. ಈ ಜೀವಮಾನದ ಕಾಲದಲ್ಲಿ ಒಂದು 60, 70, 89 ವರ್ಷ ಪ್ರಾಯದಲ್ಲಿ ಸಾಧಾರಣವಾಗಿ ನಾವು ನೋಡಿದರೆ ನಿತ್ಯ ಚಿಂತೆ, ವ್ಯತೆ ಮತ್ತೆ ಕಟ್ಟ ಕಡೆಗೆ ಚಿತೆ. ಆದರೆ ಕೆಲವೊಂದು ವ್ಯಕ್ತಿಗಳು ಅದನ್ನೆಲ್ಲ ಮೆಟ್ಟಿ ನಿಂತು ಒಂದು ದಂತಕಥೆಯಾಗಿದ್ದಾರೆ. ಅಂಥ ಒಂದು ಮಹಾನ್ ವ್ಯಕ್ತಿ ನಮ್ಮ ಈ ದೇವರ ಸೇವಕರು. ದೇವರ ವಾಕ್ಯ ಇದು ಎಲ್ಲ ಹೇಗೆ ಸಾಧ್ಯವಾಗಿದೆ ಅಂತ ಹೇಳಿದರೆ ಅದಕ್ಕೂ ಉತ್ತರ ನಮಗೆ ದೇವರ ವಾಕ್ಯದಲ್ಲಿ ಸಿಗುತ್ತಾ ಇದೆ. ಯೆರೆಮೀಯ ಪ್ರವಾದಿಯ ಗ್ರಂಥ ಅಧ್ಯಾಯ 1 ವಾಕ್ಯ 4 ಮತ್ತು 5. ನಿನ್ನನ್ನು ನಿನ್ನ ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆಯೇ ನಿನ್ನನ್ನು ನಾನು ತಿಳಿದಿದ್ದೆ. 1ನೇಯದು. ನೀನು ಉದರದಿಂದ ಹೊರ ಬರುವುದಕ್ಕೆ ಮೊದಲೇ ನಿನ್ನನ್ನು ನಾನು ಪವಿತ್ರೀಕರಿಸಿದ್ದೇನೆ. 2. ಮತ್ತೆ 3ನೇದು, ನಿನ್ನನ್ನು ರಾಷ್ಟ್ರಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ನಿನ್ನನ್ನು ನಾನು ತಿಳಿದಿದ್ದೇನೆ, ನಿನ್ನನ್ನು ನಾನು ಪವಿತ್ರೀಕರಿಸಿದ್ದೇನೆ, ರಾಷ್ಟ್ರಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ಎಲ್ಲ ವಿಚಾರಗಳು ನಮ್ಮ ಈ ದೇವರ ಸೇವಕರಲ್ಲಿ ನಿಜಕ್ಕೂ ಸತ್ಯವಾಗಿವೆ. ಈ ಮಹಾನ್ ಆದರ್ಶಪ್ರಾಯರ ಕೆಲವು ಜೀವನದಲ್ಲಿರುವಂಥ ಮೈಲುಗಲ್ಲುಗಳು. 1875ರಲ್ಲಿ ಅವರ ಜನನ ಶಿವಮೊಗ್ಗದಲ್ಲಿ. ಏಕೆಂದರೆ ಅವರ ತಂದೆ ತಾಯಿಯವರಿಗೆ ಅಲ್ಲಿ ಉನ್ನತ ಒಂದು ಕೆಲಸವಿತ್ತು, ಸರ್ಕಾರಿ ಕೆಲಸದಲ್ಲಿ. ಆ ರೀತಿ ಆದ್ದರಿಂದ ಅವರು ಮೂಲತಃ ನಮ್ಮ ಇಲ್ಲಿಯವರು ಆದರೂ ಸಹ ಅಲ್ಲಿ ಕೆಲಸ ನಿಮಿತ್ತ ಹೋದರಿಂದ ಇವರ ಜನನ ಅಲ್ಲಿ ಆಯಿತು. ಆಮೇಲೆ ಅವರು ಈ ಕಡೆಗೆ ಬರುತ್ತಾ ಇದ್ದಾರೆ. 1891ರಲ್ಲಿ ಅವರು ವ್ಯಾಸಂಗವನ್ನು ಆರಂಭಿಸ್ತಾ ಇದ್ದಾರೆ. 1900ರಲ್ಲಿ ಅವರ ಗುರು ದೀಕ್ಷೆ ನಡೆಯುತ್ತಾ ಇದೆ. 1921ರಲ್ಲಿ ಬೆಥನಿ ಸಂಸ್ಥೆಯ ಸ್ಥಾಪನೆ ಮಾಡುತ್ತಾ ಇದ್ದಾರೆ. 1931ರಲ್ಲಿ ಮಂಗಳೂರು ಧರ್ಮ ಪ್ರಾಂತ್ಯದ ವಿಕರ್ ಜನರಲ್ ಆಗಿ ಅವರು ನೇಮಕಲ್ಪಡುತ್ತಾ ಇದ್ದಾರೆ. 1938ರಲ್ಲಿ ಪ್ರಪ್ರಥಮವಾಗಿ ಮಂಗಳೂರು ಧರ್ಮ ಪ್ರಾಂತ್ಯದ ಹೊರಗಡೆ ಅವರ ಬೆಥನಿ ಸಂಸ್ಥೆಯ ಮನೆಯೊಂದನ್ನು ಆರಂಭಿಸ್ತಾ ಇದ್ದಾರೆ. ಧರ್ಮ ಭಗಿನಿಯರು ಅವರ ಸೇವೆಯನ್ನು ಆರಂಭ ಮಾಡುತ್ತಾ ಇದ್ದಾರೆ. 1952ರಲ್ಲಿ ಲ್ಯಾಟಿನ್ ಭಾಷೆಯಿಂದ ಪ್ರಪ್ರಥಮವಾಗಿ ಕೊಂಕಣಿಯಲ್ಲಿ ಹೊಸ ಒಡಂಬಡಿಕೆಯನ್ನು ಅವರು ಭಾಷಾಂತರಿಸ್ತಾ ಇದ್ದಾರೆ. ಅದರ ನಂತರ ನಮಗೆ ನಮ್ಮ ಕೊಂಕಣಿ ಭಾಷೆಯಲ್ಲಿ ದೇವರ ವಾಕ್ಯವನ್ನು ಓದುವಂತೆ, ತಿಳಿಯುವಂತೆ ಅವಕಾಶವನ್ನು ಸಹ ಅವರು ಮಾಡಿಕೊಟ್ರು. 1960ರಲ್ಲಿ ಅವರು ಯಾಜಕರಾಗಿ 60 ವರ್ಷಗಳನ್ನು ಸಂಭ್ರಮಿಸಿದರು. ವಜ್ರೋತ್ಸವ ಆಚರಣೆಯೂ ಆಯಿತು. ಅದೇ ವರ್ಷ ಅವರು ಈ ಲೋಕವನ್ನು ತ್ಯಜಿಸಿ ಪರಲೋಕಕ್ಕೆ, ಪರಮಾತ್ಮನಲ್ಲಿಗೆ ಅವರ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದಾರೆ. 85 ವರ್ಷಗಳ ಸಾರ್ಥಕ ಜೀವನ. ಪ್ರಿಯರೇ, ಈ ಸಾರ್ಥಕ ಜೀವನವನ್ನು ನೋಡುವಾಗ ಅವರು ಮಾಡಿದಂಥ ಹಲವಾರು ಕೆಲಸಗಳು ಅವರ ಜೀವಂತ ಸಾಕ್ಷಿಯಾಗಿ ಉಳಿದಿವೆ. ಅದರಲ್ಲಿಯೂ ವಿಶೇಷವಾಗಿ 1921ರಲ್ಲಿ ಅವರು ಆರಂಭ ಮಾಡಿದ ಬೆಥನಿ ಸಂಸ್ಥೆ, ಧರ್ಮ ಭಗಿನಿಯರ ಸಂಸ್ಥೆ, ಇದೇ ವರ್ಷ 100 ವರ್ಷಗಳನ್ನು ಪೂರೈಸ್ತಾ ಇದೆ. 100 ವರ್ಷಗಳ ಸಂಭ್ರಮವನ್ನು ಸಹ ಅವರು ಆಚರಣೆ ಮಾಡಿದರು. ದೇವರಿಗೆ ಸ್ತೋತ್ರವಾಗಲಿ. ಈ ಮಹಾನ್ ವ್ಯಕ್ತಿಯನ್ನು ಧ್ಯಾನಿಸುವಾಗ ಕೇಳಿದಂಥ ಒಂದು ಘಟನೆ ನೆನಪಿಗೆ ಬರುತ್ತಾ ಇದೆ. ಒಬ್ಬ ತಂದೆ ಕಲ್ಲಿನ ಮೂರ್ತಿಗಳನ್ನು ಮಾಡ್ತಾ ಇದ್ದರು. ಬಹಳ ಚಲುವುದಾಗಿ ಮಾಡ್ತಾ ಇದ್ದರು. ಅವರ ಮೂರ್ತಿಗಳು ತುಂಬ ಪ್ರಖ್ಯಾತಿ ಪಡೆದವು,
ದೂರ ದೂರದಿಂದ ಜನರು ಬಂದು ಅವರ ಮೂರ್ತಿಗಳನ್ನು ಪಡೆದು ಹೋಗ್ತಾ ಇದ್ದರು, ಒಳ್ಳೆ ಬೆಳೆಯನ್ನು ಕೊಟ್ಟು. ಇಷ್ಟಾಗುವಾಗ ಅವರ ಮಗನು ಸಹ ಬೆಳೆಯುತ್ತಾ ಇದ್ದಾನೆ. ಆಗ ಮಗನು ಮೂರ್ತಿಗಳನ್ನು ಮಾಡಲು ಆರಂಭ ಮಾಡ್ತಾನೆ. ಪ್ರತಿ ಸಲ ಮಗನು ಸಹ ಒಳ್ಳೆ ಮೂರ್ತಿಗಳನ್ನು ಮಾಡ್ತಾ ಇದ್ದಾನೆ. ಪ್ರತಿ ಸಲ ಮೂರ್ತಿಯನ್ನು ಮಾಡಿದಾಗ ಈ ತಂದೆ ಮಗನಿಗೆ ಅವನು ಮಾಡಿದಂತಹ ಮೂರ್ತಿಯಲ್ಲಿ ಏನೋ ಒಂದು ಕಡಿಮೆ ಇದೆ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಮಗನಿಗೆ ಕೆಲವೊಮ್ಮೆ ಅದು ಹಿಡಿಯಲಿಲ್ಲ, ಇಷ್ಟವಾಗಲಿಲ್ಲ. ಆದರೂ ಸಹ ತಂದೆ ಹೇಳಿದ್ದಾರೆ ಅಂತ ಹೇಳಿ ಪ್ರತಿ ಸಲವೂ ಸಹ ಅವರು ಹೇಳಿದಂತಹ ಮಾತುಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಇನ್ನೊಮ್ಮೆ ಮಾಡುವಾಗ ಇನ್ನೂ ಉತ್ತಮವಾಗಿ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದಾನೆ. ತಂದೆಗಿಂತ ಬಹುಪಾಲು ಜಾಸ್ತಿಯಾಗಿ ಬೆಲೆಗೆ ಈ ಮೂರ್ತಿಗಳು ಮಾರಲ್ಪಡ್ತಾ ಇವೆ. ಒಂದು ದಿನ ಮಗ ತಂದೆಗೆ ಹೇಳ್ತಾ ಇದ್ದಾನೆ, ಅಪ್ಪ, ನಾನು ಈಗ ಮೂರ್ತಿಗಳನ್ನು ಮಾಡಲಿಕ್ಕೆ ಕಲಿತಿದ್ದೇನೆ. ಇನ್ನು ಮೇಲೆ ನೀನು ನನಗೆ ಹೇಳುವಂಥ ಅಗತ್ಯ ಇಲ್ಲ, ನಾನು ಮಾಡಿದ ಮೂರ್ತಿಗಳು ಒಳ್ಳೆಯದಾಗಿವೆ. ಹೇಳಿದಾಗ ತಂದೆಗೆ ಸ್ವಲ್ಪ ಬೇಸರ ಆಯಿತು. ತಂದೆ ಆ ಹೊತ್ತಿನಿಂದ ಹೇಳುವುದನ್ನು ಬಿಡ್ತಾ ಇದ್ದಾರೆ. ಮಗ ಸ್ವಲ್ಪ ದಿವಸ ಮೂರ್ತಿಗಳನ್ನು ಮಾಡ್ತಾ ಇದ್ದಾನೆ. ಬಹಳ ಬೆಲೆಗೆ ಹೋಗುವಂತಹ ಮೂರ್ತಿಗಳಿಗೆ ಜನರು ಈಗ ಕೊಳ್ಳುವಂತಹ ಸ್ವಲ್ಪ ಕಡಿಮೆಯಾಯಿತು. ಜನ ಕಡಿಮೆ ಬರ್ತಾ ಇದ್ದಾರೆ. ಒಂದು ದಿವಸ ಮಗ ಆಲೋಚನೆ ಮಾಡ್ತಾ ಇದ್ದಾನೆ, ಏನಾಗಿರ್ಬಹುದು, ತಂದೆಯಂತೂ ನನಗೆ ಈಗ ಏನೂ ಹೇಳುತ್ತಾ ಇಲ್ಲ, ನಾನು ಕೇಳುವುದಿಲ್ಲ. ಇವನೇ ಅಪ್ಪನ ಹತ್ರ ಹೋಗ್ತಾ ಇದ್ದಾನೆ, ಅಪ್ಪ ಹೀಗೇಕೆ ಆಗಿದೆ ವಿಚಾರ ಅಂತ ಹೇಳಿದಾಗ ಅಪ್ಪ ಹೇಳ್ತಾ ಇದ್ದಾರೆ, ನನಗೆ ಇದು ತಿಳಿದಿತ್ತು ಮಗ. ಆಗ ಮಗ ಕೇಳ್ತಾ ಇದ್ದಾನೆ, ಹಾಗಿದ್ದು ಸಹ ಅಪ್ಪ ನೀವು ನನಗೆ ಯಾಕೆ ಹೇಳಲಿಲ್ಲ? ಆಗ ತಂದೆ ಹೇಳುತ್ತಾ ಇದ್ದಾರೆ, ಮಗನೇ, ಆಗ ನಾನು ಹೇಳಿದರೂ ಸಹ ನೀನು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಾನು ಹೇಳಿದರೂ ಸಹ ನೀನು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆಗ ಮಗ ಹೇಳ್ತಾ ಇದ್ದಾನೆ, ಏನು ಮಾಡಬೇಕು ಅಪ್ಪ ನಾನು ಹೇಳಿದಾಗ ತಂದೆ ಕೊಟ್ಟಂತ ಒಂದು ಉತ್ತರ ಬಹಳ ಅರ್ಥಭರಿತವಾದದ್ದು. ಮೈ ಸನ್, ಲರ್ನ್ ಟು ಬಿ ಅನ್ಸ್ಯಾಟಿಸ್ಫೈಡ್ ಆನ್ ಯುವರ್ ವರ್ಕ್. ನೀನು ಮಾಡಿದ ಕೆಲಸದಲ್ಲಿ ನಿನಗೆ ಸಂಪೂರ್ಣ ತೃಪ್ತಿ ಇರಬಾರದು, ನಿನಗೆ ಸ್ವಲ್ಪ ಅತೃಪ್ತಿ ಇರಬೇಕು. ಆಗ ಮಾತ್ರ ನೀನು ಮಾಡಿದ ಕೆಲಸ ಇನ್ನೂ ಉತ್ತಮವಾಗ್ತಾ ಇದೆ. ಏಕೆಂದರೆ ಜನರು ನಿನ್ನಿಂದ ಬಹಳಷ್ಟನ್ನು ಎದುರು ನೋಡುತ್ತಾ ಇದ್ದಾರೆ. ಲರ್ನ್ ಟು ಬಿ ಅನ್ಸ್ಯಾಟಿಸ್ಫೈಡ್ ವಿತ್ ಯುವರ್ ವರ್ಕ್, ದೆನ್ ಓನ್ಲಿ ಯು ವಿಲ್ ಇಂಪ್ರೂವ್, ಯು ವಿಲ್ ಡೆವಲಪ್. ಪ್ರಿಯರೇ, ಬ್ರೂಸ್ ಲೀ ಅವರು ಹೇಳಿದಂಥ ಒಂದು ಮಾತು ಹೀಗೆ ಇದೆ, ಅ ಸ್ಮಾಲ್ ಡ್ರೀಮ್ ಈಸ್ ಎ ಕ್ರೈಮ್. ಸಣ್ಣ ಆಲೋಚನೆ ಅದೊಂದು ಕ್ರೈಮ್ ಮಾಡಿದ ಹಾಗೆ. ಅಂದರೆ ಆ ಮನುಷ್ಯ ದೊಡ್ಡದು ಆಲೋಚನೆ ಮಾಡ್ತಾನೆ ಇಲ್ಲ. ಮೊಹಮ್ಮದ್ ಅಲಿ ಅವರು ವಿಶ್ವವಿಖ್ಯಾತ ಬಾಕ್ಸರ್, ಅವರು ಹೇಳ್ತಾ ಇದ್ದಾರೆ, ನಾನು ನನಗೆ ಸಂಪೂರ್ಣ ಆಯಾಸವಾದ ನಂತರ ಮಾತ್ರವೇ ನನ್ನ ಎಕ್ಸಸೈಸ್ ಅನ್ನು ಲೆಕ್ಕ ಮಾಡ್ತೇನೆ ಅಂತ ಹೇಳಿದರೆ, ನಾನು ಇವತ್ತು 4 ಕಿಲೋಮೀಟರ್ ಹೋಗ್ತಾ ಇದ್ದೇನೆ, ಅದು ನನಗೆ ಆಯಾಸವಾಗ್ತಾ ಇಲ್ಲ. ಆಯಾಸವಾಗುವುದು 4 ಕಿಲೋಮೀಟರ್ ನಡೆದಾಗ ಮಾತ್ರ. ಆಮೇಲೆ ನಾನು ಎಷ್ಟು ನಡೆಯುತ್ತೇನೆ ಅದನ್ನು ಮಾತ್ರ ಲೆಕ್ಕ ಮಾಡ್ತೇನೆ. ಬಹಳ ಅರ್ಥಭರಿತ. ನಾನು ಪುಷ್ ಅಪ್ ಮಾಡ್ತೇನೆ, ಫುಲ್ ಅಪ್ಸ್ ಮಾಡ್ತೇನೆ, ಏನೂ ಸಹ ಮಾಡ್ತೇನೆ. ಸಂಪೂರ್ಣ ಆಯಾಸವಾದ ನಂತರ ನಾನು 1-2 ಮಾಡ್ತೇನೆ, ಅದು ಮಾತ್ರ ಲೆಕ್ಕ ಮಾಡ್ತೇನೆ. ಜೀವನದಲ್ಲಿ ಅಭಿವೃದ್ಧಿ ಆಗ ಮಾತ್ರ ಸಾಧ್ಯ. ಈ ನಮ್ಮ ಮಹಾನ್ ಸಾಧಕರು, ದೇವರ ಸೇವಕರು ನಮಗೆ ಒಂದು ದಾರಿ ದೀಪವಾಗಿದ್ದಾರೆ ಅಂತ ಹೇಳುವಾಗ ಅವರ ಜೀವನದ ಒಂದು 3-4 ವಿಷಯಗಳನ್ನು ಮಾತ್ರ ನಿಮ್ಮ ಮುಂದೆ ಇದ್ದು ಇಚ್ಛೆ ಪಡ್ತಾ ಇದ್ದೇನೆ. ಏನದು? ಅವರು ಈ ಥರ ಒಂದು ದಾರಿ ದೀಪವಾಗಲಿಕ್ಕೆ ಕಾರಣವೇನು? ಮೊದಲನೇದು, ಅವರ ಹಿರಿಯರಿಂದ ಅವರಿಗೆ ಸಿಕ್ಕಿದ ಸಂಸ್ಕಾರಗಳು, ಆದರ್ಶಗಳು. ಒಳ್ಳೆಯ ಕುಟುಂಬದಲ್ಲಿ, ಒಳ್ಳೆಯ ಸಂಸ್ಕಾರವಿರುವಂತಹ ಕುಟುಂಬದಲ್ಲಿ ಜನಿಸಿದ ಮಕ್ಕಳು ನಿಜವಾಗಿ ಸಂಸ್ಕಾರಭರಿತರಾಗ್ತಾರೆ. ಒಂದನೆಯದು. ಎರಡನೆಯದು, ನಿರಂತರ ಅವರಿಗೆ ಒಂದು ಒಳ್ಳೆಯದಾಗಬೇಕು, ಇನ್ನೂ ಉನ್ನತ ಸ್ಥಾನಕ್ಕೆ ಏರಬೇಕು, ನನ್ನಿಂದ ಇನ್ನೂ ಒಳ್ಳೆಯದು ಮಾಡಬೇಕಂತೇಳಿ ಆಸೆ. ಅವರು ಶಾಲೆಯಲ್ಲಿ ಮೊದಲು ಕಲಿಯುವಂಥ ರೀತಿಯು, ಆಮೇಲೆ ಸೆಮಿನರಿಯಲ್ಲಿ ಅವರು ತರಬೇತಿಯನ್ನು ಪಡೆಯುವಂಥ ಸಮಯದಲ್ಲಿಯೂ, ಗುರುಗಳ ನಂತರವೂ ಅವರು ಮಾಡಿದಂಥ ಎಲ್ಲ ಕೆಲಸಗಳನ್ನು ನೋಡುವಾಗ ಅವರಲ್ಲಿ ಈ ಗುಣವು ನಿರಂತರವಾಗಿ ಇನ್ನೂ ಉತ್ತಮ ಮಾಡಬೇಕಂತ ಒಂದು ಹಂಬಲ. ಮೂರನೇದು, ಇತರರ ಮೇಲೆ ಬಹಳ ಒಂದು ಕಾಳಜಿ, ಪ್ರೀತಿ. ಅವರು ಎಲ್ಲೆಲ್ಲಿ ಹೋದ್ರು, ಅವರನ್ನು ಎಲ್ಲೆಲ್ಲಿ ಧರ್ಮ ಪ್ರಾಂತ್ಯದಲ್ಲಿ ಕಳಿಸಿದರು ಆ ಎಲ್ಲ ಸ್ಥಳಗಳಲ್ಲಿ ದೇವಾಲಯಗಳನ್ನು ಕಟ್ಟುವುದು, ಜನರಿಗೆ ಅವರ ಅಗತ್ಯಗಳಿಗೆ ಸ್ಪಂದಿಸುವುದು. ಬೆಥನಿ ಸಂಸ್ಥೆ ಆರಂಭವಾಯಿತು. ಹೊಸ ಹೊಸ ಮನೆಗಳನ್ನು ಬೆಥನಿ ಸಂಸ್ಥೆ ಆರಂಭ ಮಾಡಿ ಶಿಕ್ಷಣಕ್ಕೂ ಇತರಕ್ಕೂ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಗಮನವನ್ನು ಕೊಟ್ಟರು. ನಾಲ್ಕನೇದು, ಹಠವನ್ನು ಸಾಧಿಸುವಂತಹ ಒಂದು ಅವರ ವಿಶೇಷ ಗುಣ. ನಮ್ಮ ಹಿರಿಯರು ಹೇಳಿದಂಥ ಮಾತು, ನಾವು ಮೆಲ್ಲ ತಿಂದರೆ ಈಚಲು ಮರವನ್ನು ಸಹ ತಿನ್ನಬಹುದಂತೆ, ಮೆಲ್ಲ ತಿಂದರೆ ಈಚಲು ಮರವನ್ನು ಸಹ ತಿನ್ನಬಹುದಂತೆ. ಇದು ಇವರೊಂದು ವಿಶೇಷ ಗುಣ. ಐದನೇದು,
ಪ್ರಾರ್ಥನೆ ಭರಿತವಾದ ಜೀವನ. ನಮ್ಮಿಂದ ದೇವರ ಸಹಾಯವಿಲ್ಲದಿದ್ದರೆ ಏನೂ ಮಾಡಲು ಸಾಧ್ಯವಿಲ್ಲ. ಅವರು ನಿಜವಾಗಿ ಒಬ್ಬ ಪ್ರಾರ್ಥಿಸಿದಂತಹ ವ್ಯಕ್ತಿ ದೇವರ ಆ ವಿಶೇಷ ಶಕ್ತಿಯಿಂದ ಎಲ್ಲವನ್ನೂ ಮಾಡಲು ಸಾಧ್ಯವಾಯಿತು. ಇನ್ನು ಕಟ್ಟ ಕಡೆಯದು ಅವರಿಗೆ ಅವರು ಮಾಡಿದಂಥ ಕೆಲಸದಲ್ಲಿ ಸಂಪೂರ್ಣ ತೃಪ್ತಿ ಬರಲಿಲ್ಲ. He learned to be unsatisfied with his own work. That's why he could achieve much more than every time. ಮಾಡಲಿಕ್ಕೆ ಸಾಧ್ಯವಾಯಿತು. ಪ್ರಿಯರೇ, ಇವತ್ತು ಈ ಮಹಾನ್ ವ್ಯಕ್ತಿಯವರ ಕೆಲವೊಂದು ವಿಚಾರಗಳನ್ನು ನೋಡುವಾಗ ಇವತ್ತು ಅವರು ನಮಗೆ ಆದರ್ಶಪ್ರಾಯರಾಗಿದ್ದಾರೆ, ದಾರಿ ದೀಪವಾಗಿದ್ದಾರೆ. ಸದಾ ಅವರನ್ನು ನೋಡಿ ನಮ್ಮ ಜೀವನದಲ್ಲಿ ಏನೆಲ್ಲ ಕುಂದು ಕೊರತೆ ಇದೆ ಅದನ್ನು ಹೋಗಲಾಡಿಸಿ ನಾಳೆ ನಾವು ಸಹ ಜನರಿಗೆ ಒಂದು ದಾರಿ ದೀಪವಾಗಬೇಕಾಗಿದೆ. ಈ ಮಹಾನ್ ದೇವರ ಸೇವಕರು ಇನ್ನು ಮುಂದಕ್ಕೆ ಪುನೀತರಾಗಲಿ, ಸಂತರಾಗಲಿ, ಹಲವಾರು ಜನರಿಗೆ ದೇವರ ಕೃಪಾವರಗಳನ್ನು ನಿರಂತರ ಕೊಡಲೆಂದು ಪ್ರಾರ್ಥಿಸುವಾಗ ವಿಶೇಷವಾಗಿ ಬೆಥನಿ ಸಂಸ್ಥೆಯ ಮೇಲೆ ಅವರ ಮುಖಾಂತರ ದೇವರ ಆಶೀರ್ವಾದಗಳು ನಿರಂತರವಾಗಿ ಬರಲಿ. ಆಮೆನ್.